12 ಲಕ್ಷ ಹಿಂಬಾಲಕರನ್ನ ಹೊಂದಿರುವ ಇನ್ಸ್ಟಾಗ್ರಾಂ ಸ್ಟಾರ್ ಹಾಗೂ ಉದ್ಯಮಿ ಸಂದೀಪ ವಿರ್ಕ್ರನ್ನ 40 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆಗಾಗಿ ಜಾರಿ ನಿರ್ದೇಶನಾಲಯದವರು ಬಂಧಿಸಿದ್ದಾರೆ. ಇವರ ಇನ್ಸ್ಟಾಗ್ರಾಂ ಮಾಹಿತಿಯಂತೆ ಈಕೆ ನಟಿಯೂ ಹೌದು. ಹೈಬ್ರುಕೇರ್.com ಮೂಲಕ ಸೌಂದರ್ಯ ಸಾಧನಗಳನ್ನು ಮಾರಾಟ ಮಾಡುವ ಉದ್ಯಮಿಯೂ ಆಗಿದ್ದಾರೆ. ಈಗಾಗಲೇ ಮುಳುಗಿರುವ ರಿಲಯನ್ಸ್ ಕ್ಯಾಪಿಟಲ್ ಜೊತೆಗೆ ಈಕೆ ಒಳ ಸಂಬಂಧ ಹೊಂದಿದ್ದಳು ಎಂದು ಹೇಳಲಾಗಿದೆ. ಮೊಹಾಲಿ ಪೊಲೀಸ್ ಠಾಣೆಯಲ್ಲಿ ಸಂದೀಪ ವಿಕ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಇಡಿ ಜಾರಿ ನಿರ್ದೇಶನಾಲಯದವರು ದಿಲ್ಲಿ, ಮುಂಬೈಗಳಲ್ಲಿ ಸಂಬಂಧಿಸಿದ್ದೆನ್ನಲಾದ ಕೆಲವು ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡರು. ಆಮೇಲೆ ಸಂದೀಪರನ್ನು ಬಂಧಿಸಿದ್ದಾರೆ. ಬ್ಯೂಟಿ ಪ್ರಾಡಕ್ಟ್ಗೆ ಎಫ್ಡಿಎ, ವಿದೇಶಿ ನೇರ ಬಂಡವಾಳ ಒದಗಿಸುವುದಾಗಿಯೂ ಸಂದೀಪ ಬರೆದುಕೊಂಡಿದ್ರು. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream.